ಇವತ್ತು ನಾನು ಪೇಪರ್ ನೋಡಿದೆ, ವಿಜಯ ಕರ್ನಾಟಕನ ಯಾವುದೊಂದು ಪೇಪರಲ್ಲಿ ಕೊನೆಯ ಪುಟದಲ್ಲಿ ಸಂಕ್ರಾಂತಿಗೆ ಡಿಸ್ಕೌಂಟ್ ಆಫರ್ಸ್ ಇದೆ, ಎಲ್ಲ ಡಿಸ್ಕೌಂಟ್ಸ್ ಇದೆ, ಫುಲ್ ಪೇಜ್ ಡಿಸ್ಕೌಂಟ್, 50% ಡಿಸ್ಕೌಂಟ್, 15% ಡಿಸ್ಕೌಂಟ್. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ. ಅದೇ ಇಲ್ಲಿ ಬಂದು ದೇವಾಲಯದಲ್ಲಿ ಕೂತಾಗ ನನಗೆ ನಿದ್ದೆ ಬರುತ್ತೆ. ಏನು ಮಾಡೋದು ಫಾದರ್? ಅಮ್ಮನ ಹತ್ರ ಸುಮಾರು ಸಲ ನನಗೆ ಏಟು ಬಿದ್ದಿದೆ. ಟೈಮಲ್ಲಿ ಹೊರಗಿಂದ ಒಳಗೆ ಬರಲಿಲ್ಲ ಅಂತ, ಆಟ ಸ್ವಲ್ಪ ಜಾಸ್ತಿ, ಒಳಗೆ ಬರಲಿಲ್ಲ ಅಂತ ಅಮ್ಮ ಹೊಡಿತಾ ಇದ್ರು. ಇವತ್ತು ಎಷ್ಟು ಮನೆಗಳಲ್ಲಿ ಹೊರಗಡೆ ಹೋಗು ಅಂತ ಅಮ್ಮ ಹೊಡಿಬೇಕು. ನಮ್ಮ ಅವಶ್ಯಕತೆಗಿಂತ ಏನು ಹೆಚ್ಚಾದರೂ ಅದು ವಿಷ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ಹೇಳಿದಂತೆ 30 ವರ್ಷಗಳ ಕಾಲ ನಾನು ದೇವಾಲಯಕ್ಕೆ, ಚರ್ಚ್ಗೆ ಬರ್ತಿದ್ದೀನಿ. 30 ವರ್ಷಗಳ ಕಾಲ. ಹೀಗೆ ಭಾನುವಾರದ ಬಲಿಪೂಜೆಯ ಸಮಯದಲ್ಲಿ ಹೆಚ್ಚು ಕಮ್ಮಿ 1,500ದಿಂದ 2,000ಗಳಷ್ಟು ಬೋಧನೆಯನ್ನು ಕೇಳಿದ್ದೀನಿ. ಆದರೆ ಇವತ್ತು ಒಂದೇ ಒಂದು ಬೋಧನೆ ನನ್ನ ಮನಸ್ಸಲ್ಲಿಲ್ಲ, ಯಾವುದು ಜ್ಞಾಪಕದಲ್ಲಿಲ್ಲ. ಹಾಗಾದರೆ ಯಾಕೆ ಬೋಧನೆಯನ್ನು ಕೇಳಬೇಕು? ಯಾವುದು ನನ್ನ ಮನಸ್ಸಲ್ಲಿ ಉಳಿಯೋದಿಲ್ಲ. ಅದರಿಂದ ಮತ್ತೆ ಯಾಕೆ ಬೋಧನೆಯನ್ನು ಕೇಳೋದು? ಫಾದರ್ಗಳು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ನಾವು ಯಾವುದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅದರಿಂದ ಈ ಬೋಧನೆಗಳ ಅವಶ್ಯಕತೆ ಇಲ್ಲ ಅಂತ ಒಬ್ಬರು ಹೇಳ್ತಿದ್ರಂತೆ. ಹೀಗೆ ಈ ಒಂದು ಯೋಚನೆಯನ್ನು ಯಾವುದೊಂದು ಪತ್ರಿಕೆಯಲ್ಲಿ ಬರೆದು ಆ ಸಂಪಾದಕರಿಗೆ ಕಳಿಸಿಕೊಟ್ರು. ಬೋಧನೆಗಳ ಅವಶ್ಯಕತೆ ಇಲ್ಲ, ಫಾದರ್ಸ್ ಮತ್ತು ಸಿಸ್ಟರ್ಸ್ ಕೆಲವೊಮ್ಮೆ ಬೋಧನೆ ಮಾಡ್ತಾರೆ, ಅದು ವೇಸ್ಟ್, ನಾವು ಯಾವುದು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಿಲ್ಲ. 1,500ದಿಂದ 2,000ದಷ್ಟು ಬೋಧನೆಯನ್ನು ಕೇಳಿದ್ದೇನೆ, ಒಂದು ಜ್ಞಾಪಕದಲ್ಲಿಲ್ಲ, ಯಾಕೆ ಬೋಧನೆಯನ್ನು ಕೇಳಬೇಕು? ಕೆಲವು ವಾರಗಳ ನಂತರ ಇನ್ನೊಬ್ಬರು ಯಾರೊಬ್ಬರು ವಯಸ್ಸಾದವರು ಮತ್ತೆ ಇದಕ್ಕೆ ಉತ್ತರವಾಗಿ ಅದೇ ಪತ್ರಿಕೆಯಲ್ಲಿ ಬರೀತಾರೆ, ನನಗೆ ಮದುವೆ ಆಗಿ 30 ವರ್ಷ ಆಯಿತು. 30 ವರ್ಷದಿಂದ ನನ್ನ ಹೆಂಡತಿ ನನಗಾಗಿ ದಿನ ಅಡುಗೆ ಮಾಡ್ತಿದ್ದಾರೆ. 30 ವರ್ಷದಿಂದ ನನ್ನ ಹೆಂಡತಿ ನನಗೆ ದಿನ ಅಡುಗೆ ಮಾಡ್ತಿದ್ದಾರೆ. ಈ 30 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 30,000ದಿಂದ 35,000ದಷ್ಟು ಅಡುಗೆಯನ್ನು ಆಕೆ ಮಾಡಿರಬಹುದು. ಇಷ್ಟು ಊಟ, 32,000ದಷ್ಟು ಊಟ ನಾನು ಮಾಡಿರ್ಬೋದು. ಅಷ್ಟು ಅಡುಗೆಯನ್ನು ನನ್ನ ಹೆಂಡತಿ ಮಾಡಿದ್ದಾಳೆ. ಇವತ್ತು ನಾನು ಹಿಂದೆ ಯೋಚನೆ ಮಾಡಿ ನೋಡಿದರೆ 32,000ದಲ್ಲಿ ಯಾವತ್ತು ಏನು ಮಾಡಿದ್ರು, ಏನೇನೆಲ್ಲ ಮಾಡಿದ್ದಾಳೆ ಅಂತ ನನಗೆ ಜ್ಞಾಪಕ ಇಲ್ಲ ಅಂಥೇಳಿ ಅವಳು ಮಾಡಿದ ಅಡುಗೆ ವೇಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಹೇಳ್ಬೋದಾ? ಇಲ್ಲ. ಇವತ್ತು ನಾನು ಬದುಕಿದ್ರೆ ಅದಕ್ಕೆ ಕಾರಣ ಅವಳು ದಿನ ಮಾಡಿದಂತಹ ಅಡುಗೆ, ಒಳ್ಳೊಳ್ಳೆ ಅಡುಗೆ ಮಾಡಿಕೊಟ್ಟಿದ್ದರಿಂದ ಇವತ್ತು ನಾನು ಗಟ್ಟಿಯಾಗಿದ್ದೀನಿ, ಆರೋಗ್ಯವಂತನಾಗಿದ್ದೀನಿ, ಎಲ್ಲ ನನ್ನ ಜೀವನದಲ್ಲಿ ಚೆನ್ನಾಗಾಗಿತ್ತು. 30 ವರ್ಷಗಳ ಕಾಲ ಅವಳು ಮಾಡಿದಂಥ ಅಡುಗೆಯಿಂದ ನಾನು ಇವತ್ತು ಸಂತೋಷದಿಂದ ಬದುಕಿದ್ದೀನಿ. ಆದ್ದರಿಂದ ನನಗೆ ಅಡುಗೆ ಜ್ಞಾಪಕ ಇಲ್ಲ ಅಂತ ಅವಳ ಅಡುಗೆ ವೇಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆಯೇ ನೀನು 30 ವರ್ಷಗಳಿಂದ ಬಲಿಪೂಜೆಗೆ ಹೋಗಿರ್ಬೋದು, ಯಾವುದೇ ಬೋಧನೆ ನಿನ್ನ ಮನಸ್ಸಿನಲ್ಲಿ ಇಲ್ಲದೇ ಇರ್ಬೋದು, ಆದರೆ ಆ ಬೋಧನೆಯ ಶಕ್ತಿ, ಆ ಬೋಧನೆಯಿಂದ ನೀನು ಆಧ್ಯಾತ್ಮಿಕವಾಗಿ ಪಡೆದಂತಹ ಲಾಭವನ್ನು ನಾವು ವೇಸ್ಟ್ ಅನ್ನೋಕ್ಕಾಗೋದಿಲ್ಲ. ಅದರಲ್ಲಿ ದೇವರ ಶಕ್ತಿಯನ್ನು ನಾವು ಪಡೆದಿದ್ದೇವೆ. ದೇವರು ಅವರದೇ ಆದ ರೀತಿಯಲ್ಲಿ ನಮ್ಮೆಲ್ಲರನ್ನ ಬೆಳೆಸಿದ್ದಾರೆ. ಹೇಗೆ ನನ್ನ ಹೆಂಡತಿಯ ಅಡುಗೆ ನನ್ನನ್ನು ಈ 30 ವರ್ಷಗಳ ಕಾಲದಲ್ಲಿ ಬೆಳೆಸಿದೆಯೋ, ಹಾಗೆ ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ಬೋಧನೆ ನನ್ನನ್ನು ಬೆಳೆಸಿದೆ. ಆಂತರಿಕವಾಗಿ ಪ್ರತಿಯೊಂದು ಬೋಧನೆ ನನ್ನನ್ನು ಬೆಳೆಸಿದೆ. ಅದರಿಂದ ವೇಸ್ಟ್ ಅನ್ನಬೇಡ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ 3 ದಿನಗಳಲ್ಲಿ ನೀವು ಕೇಳುವಂತಹ ಈ ಬೋಧನೆಯೂ ವೇಸ್ಟ್ ಆಗೋದಿಲ್ಲ. ನಿಮಗೆ ಅನೇಕ ವಿಷಯಗಳು ಮರೆತು ಹೋಗ್ಬೋದು, ಯಾರು ಬರೆದುಕೊಳ್ಳೋದಿಲ್ಲ. ಇವು ಕೇಳ್ತೀರಾ, ಕೆಲವು ವಿಷಯಗಳು ಮನಸ್ಸಲ್ಲಿ ಉಳಿಯುತ್ತೆ, ಕೆಲವು ಮರೆತೋಗುತ್ತೆ. ಆದರೆ ಪ್ರತಿಯೊಂದು ಬೋಧನೆಯಿಂದ ದೇವರು ತಮ್ಮದೇ ಆದ ರೀತಿಯಲ್ಲಿ ನಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಸಿ ಹೋಗ್ತಾರೆ. ಆದ್ದರಿಂದ ಈ ಬೋಧನೆಯನ್ನು ಭಕ್ತಿಯಿಂದ, ವಿಶ್ವಾಸದಿಂದ ಕೇಳೋಣ. ಬೋಧನೆಯ ಮೂಲಕ ದೇವರ ವಾಕ್ಯವನ್ನು ನಾವು ಅರಿಯಲು ಸಾಧ್ಯ ಆಗುತ್ತದೆ. ದೇವರ ಚಿತ್ತ ಏನು ಅಂತ ಗೊತ್ತಾಗುತ್ತೆ. ಆ ದೇವರ ಚಿತ್ತದಂತೆ ನಾನು ಹೇಗೆ ಬದುಕಬಹುದು ಅಂತ ಈ ದೇವರ ವಾಕ್ಯದ ಮೂಲಕ ನಾವು ಕಲಿಯಬಹುದು. ನಮ್ಮ ಜೀವನದ ಸಾರ ಏನು? ಯಾಕೆ ನಾವೆಲ್ಲರೂ ದುಡಿತೀವಿ, ಕೆಲಸ ಮಾಡ್ತೀವಿ, ಹೀಗೆ ಧ್ಯಾನಕೂಟಗಳಲ್ಲಿ ಭಾಗವಹಿಸ್ತೀವಿ? ಯಾಕೆ? ನಮ್ಮ ಜೀವನದ ಉದ್ದೇಶ ಏನು? ಯಾರು ಹೇಳಿದ್ರಂತೆ, 1ರಿಂದ 10ನೇ ವಯಸ್ಸಿನಲ್ಲಿ ಎಲ್ಲರೂ ಕೇಳುವ ಪ್ರಶ್ನೆ, ನಿಮ್ಮ ವಯಸ್ಸೆಷ್ಟು ಅಲ್ವಾ? ಸಣ್ಣ ಮಕ್ಕಳು ಸಿಕ್ಕಿದ್ರೆ ನಾವೇನು ಕೇಳ್ತೀವಿ? ನಿಮ್ಮ ವಯಸ್ಸೆಷ್ಟು ಅಂತ ಕೇಳ್ತೀವಿ. ಸಹಜವಾಗಿ ಕೇಳುವಂಥ ಸಣ್ಣ ಮಕ್ಕಳು ಸಿಕ್ಕಿದಾಗ ಎಷ್ಟು ವಯಸ್ಸು ನಿನಗೆ? ಇಲ್ಲ ತಂದೆ ತಾಯಿಯನ್ನು ಕೇಳ್ತೀವಿ, ಮಗುಗೆ ಎಷ್ಟು ವಯಸ್ಸು?
1ರಿಂದ 10ರವರೆಗೆ ನಾವು ಕೇಳುವಂತಹ ಪ್ರಶ್ನೆ, ನಿನ್ನ ವಯಸ್ಸೆಷ್ಟು? 11ರಿಂದ 20ನೇ ವಯಸ್ಸಿನಲ್ಲಿ ನಾವು ಕೇಳುವಂಥ ಪ್ರಶ್ನೆ ಏನು? ನಿನ್ನ ಕ್ಲಾಸ್ ಎಷ್ಟು? ಯಾರಾದರೂ ಸಿಕ್ಕಿದ್ರೆ ಯುವಕರು, ಟೀನೇಜರ್ಸ್ ಅಂತೀವಿ, ನಾವು ಕೇಳಿದ ಎಷ್ಟನೇ ಕ್ಲಾಸು? 11ರಿಂದ 20ರ ವಯಸ್ಸಿನಲ್ಲೆಲ್ಲ ಕೇಳುವಂತಹ ಪ್ರಶ್ನೆ ಕ್ಲಾಸ್ ಎಷ್ಟು. 21ರಿಂದ 30 ಆ ವಯಸ್ಸಲ್ಲಿ ಕೇಳುವುದು ಸಂಬಳ ಎಷ್ಟು. ಕೆಲಸಕ್ಕೆ ಸೇರಿರ್ತಾರೆ, ಒಳ್ಳೆ ಪ್ಯಾಕೇಜ್ ಸಿಕ್ಕಿದೆಯಾ, ಸಂಬಳ ಎಷ್ಟು ನಾವು ಕೇಳುವಂಥ ಪ್ರಶ್ನೆ. 21ರಿಂದ 30ನೇ ವಯಸ್ಸಿನಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳು ಸಂಬಳ ಎಷ್ಟು. 30ರಿಂದ 40ನೇ ವಯಸ್ಸಿನಲ್ಲಿ ನಾವು ಕೇಳುವಂತಹ ಪ್ರಶ್ನೆ ಮಕ್ಕಳೆಷ್ಟು. ಮದುವೆ ಆಗಿರ್ತಾರೆ, ಅದರಿಂದ ಎಷ್ಟು ಮಕ್ಕಳಾಗಿರ್ಬೋದು ಅನ್ನುವಂಥ ಪ್ರಶ್ನೆ. 31ರಿಂದ 40ನೇ ವಯಸ್ಸಿನಲ್ಲಿ ಕೇಳುವಂಥ ಪ್ರಶ್ನೆಗಳು ಮಕ್ಕಳೆಷ್ಟು. 41ನೇ ಮತ್ತು 50ನೇ 41ರಿಂದ 50ನೇ ಆ ಸಮಯದಲ್ಲಿ ವಯಸ್ಸಿನಲ್ಲಿ ಕೇಳುವಂತಹ ಪ್ರಶ್ನೆ ಆಸ್ತಿ ಎಷ್ಟು ಮಾಡಿದ್ದೀರಾ ಅಲ್ವಾ? ಎಲ್ಲರೂ ಕೇಳುವಂಥ ಪ್ರಶ್ನೆ ಆಸ್ತಿ ಎಷ್ಟು ಮಾಡಿದ್ದೀರಾ. ಒಳ್ಳೆ ಸಂಬಳ ಇತ್ತು, ಎಲ್ಲ ಸೆಟ್ಲ್ ಆಗಿದ್ದೀರಾ, ಆಸ್ತಿ ಎಷ್ಟು ಮಾಡಿದ್ದೀರಾ, ಸಹಜವಾಗಿ ಕೇಳುವಂಥ ಪ್ರಶ್ನೆ. 51ರಿಂದ 60ನೇ ವಯಸ್ಸಿನಲ್ಲಿ ಕೇಳುವಂಥ ಪ್ರಶ್ನೆ ಏನು? ಬಿ ಪಿ ಶುಗರ್ ಎಷ್ಟು, ಎಷ್ಟು ಬಿ ಪಿ, ಎಷ್ಟು ಶುಗರ್. 61ರಿಂದ 70ರಲ್ಲಿ ಕೇಳುವಂತಹ ಪ್ರಶ್ನೆ ಪೆನ್ಷನ್ ಎಷ್ಟು. ರಿಟೈರ್ ಆಗಿರ್ತಾರೆ, 61ರಿಂದ 70ರಲ್ಲಿ ಎಷ್ಟು. ಎಲ್ಲರೂ ಕೇಳಿದಾಗ ರಿಟೈರ್ಮೆಂಟ್ ಆಯಿತಾ, ಪೆನ್ಷನ್ ಎಷ್ಟು, ಸಹಜವಾಗಿ ಕೇಳುವಂಥ ಪ್ರಶ್ನೆ. 70ರಿಂದ 80 ಇನ್ನೆಷ್ಟು ವರ್ಷ ಅಂತ. ಇಷ್ಟೇ ಜೀವನ ಅಂತಾರೆ ಕೆಲವರು, ಇಷ್ಟೇ ಜೀವನ. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಲ್ಲೇ ನಮ್ಮ ಜೀವನ ಆಗೋಗುತ್ತೆ. ಕೆಲವು ಸರಿ ಕಮ್ಮಿ ಹೇಳ್ತೀವಿ, ವಯಸ್ಸೆಷ್ಟು ಅಂದರೆ ಕೆಲವೊಮ್ಮೆ ಕಮ್ಮಿ ಹೇಳುವುದು, ಆದಾಯ ಎಷ್ಟು ಅಂದರೆ ಕಡಿಮೆ ಹೇಳುವುದು. ಕೆಲವು ಸರಿ ಜಾಸ್ತಿ ಹೇಳ್ತೀವಿ, ಆಸ್ತಿ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಹೇಳುವಂಥದ್ದು, ಅಲ್ಲೊಂದು ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ಇದೆ ಅಂತ. ಹೀಗೆ ಕೆಲವೊಮ್ಮೆ ಜಾಸ್ತಿ ಹೇಳೋದು ಕಡಿಮೆ ಹೇಳೋದು, ಇದರಲ್ಲೇ ನಮ್ಮ ಜೀವನ ಆಗೋಗುತ್ತೆ. ಅದಕ್ಕೆ ಕೆಲವರು ನಮ್ಮ ಜೀವನ ಇಷ್ಟೇ ಅಂತ ಹೇಳ್ತಾರೆ. ನಮ್ಮ ಜೀವನದ ಉದ್ದೇಶ ಏನು? ನಮ್ಮ ಜೀವನದ ಉದ್ದೇಶ ಏನು? ನಮ್ಮ ಜೀವನದ ಉದ್ದೇಶ ಸಂತೋಷವಾಗಿರಬೇಕು. ಎಲ್ಲರೂ ನಾನು ಎಲ್ಲರನ್ನ ಏನು ಪ್ರಶ್ನೆ ಕೇಳಿದ್ರು, ಬೇರೆ ಬೇರೆ ಉತ್ತರ ಕೊಟ್ಟರು, ಕೊನೆಗೆ ಬರುವಂಥದ್ದು ನನ್ನ ಜೀವನದ ಉದ್ದೇಶ ಏನು ಅಂದರೆ ನಾನು ಸಂತೋಷವಾಗಿರಬೇಕು ಅಷ್ಟೇ. ಅದಕ್ಕಿಂತ ಬೇರೆ ಉತ್ತರ ಯಾರಾದ್ರೂ ಇದೆಯಾ? ಕೈ ಮೇಲೆ ಹಾಕಿ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಉತ್ತರ ಇದೆಯಾ? ನಾನು ಇವತ್ತು ಗುರುವಾಗಿ ನಿಮ್ಮ ಮುಂದೆ ಇದ್ದೀನಿ, ಉದ್ದೇಶ ಇಷ್ಟೇ, ನಾನು ಸಂತೋಷವಾಗಿರಬೇಕು ಅಂತ. ಕೆಲವರು ಮದುವೆ ಆಗಿದ್ದೀರಾ, ಉದ್ದೇಶ ಏನು? ಸಂತೋಷವಾಗಿರಬೇಕು ಅಂತ. ಕೆಲವರು ಕೆಲಸ ಮಾಡ್ತಿದ್ದೀರಾ, ಉದ್ದೇಶ ಏನು? ಸಂತೋಷವಾಗಿರಬೇಕು ಅಂತ. ಕೆಲವರು ವ್ಯವಸಾಯ ಮಾಡ್ತೀರಾ, ಉದ್ದೇಶ ಏನು? ಸಂತೋಷವಾಗಿರಬೇಕು. ಎಲ್ಲರ ಉದ್ದೇಶ ಸಂತೋಷವಾಗಿರ್ಬೇಕನ್ನೋದು. ಅದಕ್ಕಿಂತ ಬೇರೆ ಉದ್ದೇಶ ಇರಲು ಸಾಧ್ಯ ಇಲ್ಲ. ಯಾವುದೇ ಉದ್ದೇಶ, ಕೊನೆಗೆ ಪ್ರಶ್ನೆ ಕೇಳಿ ಕೇಳಿ ಕೊನೆಗೆ ಬರುವುದು ನಾನು ಸಂತೋಷವಾಗಿರಬೇಕು. ಯಾಕೆ FD ಮಾಡ್ತೀರಾ? ಸಂತೋಷವಾಗಿರಬೇಕು. ಯಾಕೆ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡು ಇಡ್ತೀರಾ? ಸಂತೋಷವಾಗಿರಬೇಕು. ಯಾಕೆ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಸಂತೋಷವಾಗಿರ್ಬೇಕು. ಎಲ್ಲದರ ಹಿಂದೆ ಇರುವಂಥ ಉದ್ದೇಶ ಸಂತೋಷವಾಗಿರಬೇಕು ಅನ್ನೋದು. ಕಥೋಲಿಕ ಕ್ರೈಸ್ತರಂದರೆ ಸಂತೋಷವಾಗಿರುವವರು. ಕ್ರೈಸ್ತರು ಅಂದರೆ ಯಾರು? ನಗುನಗುತ್ತಾ ಇರುವವರು. ಕ್ರೈಸ್ತರಂದರೆ ಯಾರು? ಯಾವಾಗಲೂ ಸಂತೋಷವಾಗಿರುವವರು, ಕಷ್ಟ ಇದ್ರೂ ಸಂತೋಷವಾಗಿರುವವರು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಒಮ್ಮೆ ಹೀಗೆ ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಒಬ್ಬರು ಹೇಳಿದಂಥ ಮಾತು, ಒಂದು ನಾಯಿ ಮರಿ ಬಂದು ತನ್ನ ತಾಯಿ ಹತ್ರ ಹೇಳುತ್ತಂತೆ, ನನಗೆ ಸಂತೋಷ ಎಲ್ಲಿದೆ ಅಂತ ಗೊತ್ತಾಯಿತು. ನಾಯಿ ಮರಿ ಬಂದು ತಾಯಿ ಹತ್ರ ಹೇಳುತ್ತಂತೆ, ನನಗೆ ಸಂತೋಷ ಎಲ್ಲಿದೆ ಅಂತ ಗೊತ್ತಾಯಿತು. ತಾಯಿ ಕೇಳ್ತು, ಎಲ್ಲಿದೆ ಸಂತೋಷ? ನಾಯಿ ಹೇಳ್ತು, ನನ್ನ ಬಾಲದಲ್ಲಿದೆ ಸಂತೋಷ, ನನ್ನ ಬಾಲದಲ್ಲಿದೆ ಅಂತ. ಅದಕ್ಕೆ ನಾನು ಅವತ್ತಿಂದ ಹುಡುಕ್ತಾ ಇದ್ದೀನಿ, ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ತಿರುಗಿ ಬಾಲವನ್ನು ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಾಲ ಸಿಗ್ತಾ ಇಲ್ಲ. ಒಂದಿನ ಅಲ್ಲ ಒಂದಿನ ಬಾಲ ಸಿಗುತ್ತೆ, ಆಗ ನಾನು ಸಂತೋಷವಾಗಿರ್ತೀನಿ ಅಂತ. ಸಂತೋಷ ಎಲ್ಲಿದೆ? ಸಂತೋಷ ಎಲ್ಲಿದೆ? ಬಾಲದಲ್ಲಿದೆ. ಆದ್ದರಿಂದ ನಾನು ಹುಡುಕ್ತಾ ಇದ್ದೀನಿ, ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಿದ್ದೀನಿ, ಒಂದಲ್ಲ ಒಂದು ದಿನ ನಾನು ಹಿಡಿತೀನಿ, ಆವಾಗ ಸಂತೋಷವಾಗಿರ್ತೀನಿ ಅಂತ. ಬಾಲ ಸಿಗುತ್ತಾ ನಾಯಿ ಮರಿಗೆ? ಎಷ್ಟೇ ಟ್ರೈ ಮಾಡಿದರೂ ನಾಯಿಗೆ ಬಾಲ ಹಿಡಿಯೋಕ್ಕಾಗೋದಿಲ್ಲ. ಅದಕ್ಕೆ ತಾಯಿ ಹೇಳ್ತಂತೆ, ಇಲ್ಲ ಅದು ಹೌದು, ನೀನು ಹೇಳಿದ್ದು ಸರಿ, ನಿನ್ನ ಸಂತೋಷ ಬಾಲದಲ್ಲಿದೆ, ಆದರೆ ಒಂದು ಸ್ವಲ್ಪ ನೀನು ಕಲಿಬೇಕು, ಒಂದು ವಿಷಯನ ನೀನು ಕಲಿಬೇಕು. ಸಂತೋಷ ಏನೋ ಬಾಲದಲ್ಲಿದೆ, ಆದರೆ ನೀನು ಬಾಲದ ಹಿಂದೆ ಹೋಗಬೇಡ. ನೀನು ನಿನ್ನ ಕೆಲಸ ಮಾಡ್ಕೊಂಡು ಹೋಗು, ನೀನು ಏನು ಮಾಡಬೇಕದನ್ನು ಮಾಡ್ತಾ ಹೋಗು, ಆಗ ಸಂತೋಷ ನಿನ್ನ ಹಿಂದೆ ಬರುತ್ತೆ, ಬಾಲ ನಿನ್ನ ಹಿಂದೆ ಬರುತ್ತೆ. ನೀನು ಬಾಲದ ಹಿಂದೆ ಹೋಗಬೇಡ, ನೀನು ಏನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡು, ಸಂತೋಷದಿಂದ ಮಾಡು, ತೃಪ್ತಿಯಿಂದ ಮಾಡು, ಆಗ ಸಂತೋಷ
ನಿನ್ನ ಹಿಂದೆ ಬರುತ್ತೆ, ಬಾಲ ನಿನ್ನ ಹಿಂದೆ ಬರುತ್ತೆ, ಬಾಲದ ಹಿಂದೆ ನೀನು ಹೋಗಬೇಡ, ನಿನ್ನ ಹಿಂದೆ ಬಾಲ ಬರಲಿ ಅಂತ. ಈಗ ನನ್ನ ಪ್ರಶ್ನೆ, ಎಷ್ಟು ಜನ ಬಾಲ ಹಿಡಿತಿದ್ದೀರಾ, ಇಲ್ಲ ಎಷ್ಟು ಜನರ ಹಿಂದೆ ಬಾಲ ಬರ್ತಾ ಇದೆ? ಕೆಲವರು ಫಾದರ್ ನನಗೆ ಬಾಲನೇ ಇಲ್ಲ, ಏನು ಮಾಡೋದು ಅಂತಿದ್ದಾರೆ ಈಗ ಅಲ್ವಾ? ಏನು ಮಾಡೋದು ಈಗ ಸಂತೋಷಕ್ಕೆ? ನಮ್ಮ ಸಂತೋಷ ಎಲ್ಲಿದೆ? ನಮ್ಮ ಸಂತೋಷ ಎಲ್ಲಿದೆ? ನಮ್ಮ ಸಂತೋಷ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲಿದೆ? ಕೆಲವರು ಹೇಳ್ತಾರೆ ನನ್ನ ಸಂತೋಷ ವಸ್ತುಗಳಲ್ಲಿದೆ, ನನ್ನ ಸಂತೋಷ ವಸ್ತುಗಳಲ್ಲಿದೆ. ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ತರೋದು. ಪ್ರತಿ ವರ್ಷ ಒಂದೊಂದು ವಾರ್ಡ್ರೋಬ್ ತರೋದು, ವಾರ್ಡ್ರೋಬ್ ತುಂಬೋಗಿದೆ, ಇನ್ನೊಂದು ವಾರ್ಡ್ರೋಬ್ ತುಂಬಿದೆ. ಕೆಲವರಿಗೆ ಯಾವಾಗ ಯಾವ ಬಟ್ಟೆ ತಂದಿದ್ದು ಅಂತ ಗೊತ್ತಿಲ್ಲ, ಅಲ್ಲಿ ತುಂಬ ಇದೆ. ಆಮೇಲೆ ಹೇಳ್ತಾರೆ ನನ್ನದು ಯಾವುದು ಬಟ್ಟೆ ಇಲ್ಲ, ತುಂಬಿ ಹೋಗಿದೆ ವಸ್ತುಗಳು, ಒಂದರ ಮೇಲೆ ಒಂದು. ಎಲ್ಲರ ಮನೇಲಿ ಟಿವಿ ಇದೆಯಾ? ಎಲ್ಲರ ಮನೇಲಿ ಟಿವಿ? ಯಾರ ಮನೇಲಿ ಟಿವಿ ಇಲ್ಲ? ಒಬ್ಬರ ಮನೇಲಿಲ್ಲ. ಹೀಗೆ ಪ್ರತಿದಿನ ಯಾರು ಟಿವಿ ಆನ್ ಮಾಡ್ತೀರಿ? ಯಾರು ಪ್ರತಿದಿನ ಟಿವಿ ಆನ್ ಮಾಡ್ತೀರಿ? ಕೈ ಎತ್ತಿ. ಟಿವಿ ಆನ್ ಮಾಡೋರು ಪ್ರತಿದಿನ ಒಂದು ಸರಿ ಆದರೂ, ಒಂದು ಸ್ವಲ್ಪ ಹೊತ್ತಾದರೂ. ಎಷ್ಟು ಜನ ಈಗ ಟಿವಿ ಆನ್ ಮಾಡ್ದಲ್ಲ ಒಂದು ವಾರ ಆಯಿತು, ಒಂದು ತಿಂಗಳಾಯಿತು, ಒಂದು 2-3 ತಿಂಗಳಾಯಿತು ಟಿವಿ ಆನ್ ಮಾಡಿ? ಹಾಗಾದ್ರೆ ಅದು ವೇಸ್ಟ್ ಅಂತ ಆಯಿತು. ಆವಾಗ ಬೇಕು ಅಂತಿತ್ತು, ಇವತ್ತು ಟಿವಿ ನೋಡೋಕ್ಕೆ ಸಮಯ ಇಲ್ಲ. ಯಾಕಂದರೆ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲ್ ಎಲ್ಲೆಲ್ಲ ಸಿಗುತ್ತೆ, ಮ್ಯಾಚ್ ಇಲ್ಲೇ ಸಿಗುತ್ತೆ, ಸೀರಿಯಲ್ ಇಲ್ಲೇ ಸಿಗುತ್ತೆ, ಮೂವಿನೂ ಇಲ್ಲೇ ಸಿಗುತ್ತೆ. ಅದರಿಂದ ಟಿವಿ ಬೇಡ. ಹಾಗಾದರೆ ಟಿವಿ ಬೇಡದಿದ್ರೂ ನಾವು ತಗೊಂಡಿದ್ದೀವಿ. ಹಾಗೆ ಅನೇಕ ವಸ್ತುಗಳು ನಮ್ಮ ಮನೇಲಿದೆ. ಇವತ್ತೊಂದು ಹೋಗಿ ಕೆಲಸ ಮಾಡಿ ಸುಮ್ಮನೆ ವಸ್ತುಗಳನ್ನು ನೋಡಿ, ನಿಮ್ಮ ಮನೇಲಿರುವಂಥ ವಸ್ತುಗಳನ್ನು ನೋಡಿ, ಅದನ್ನು ಉಪಯೋಗಿಸದೆ ಎಷ್ಟು ದಿನ ಆಯಿತು ಅಂತ ನಾಳೆ ಬಂದು ಹೇಳಿ ನನಗೆ, ನೋಡೋಣ ಎಷ್ಟು ವಸ್ತುಗಳಿದೆ ಅಂತ. ನಂಬರ್ ಹೇಳಿದರೆ ಸಾಕು, ಎಷ್ಟು ವಸ್ತುಗಳನ್ನು ನಮ್ಮ ಮನೆಯಲ್ಲಿ ನಾನು ಬಳಸದೇ ಇರುವಂಥದ್ದು ಇರಬಹುದು. ಕೆಲವರು ಯೋಚನೆ ಮಾಡೋದು ನನ್ನ ಸಂತೋಷ ವಸ್ತುಗಳಲ್ಲಿದೆ ಅಂತ. ಆದ್ದರಿಂದ ವಸ್ತುಗಳನ್ನು ತಗೊಳ್ತಾ ಹೋಗ್ತೀವಿ. ಇವತ್ತು ನಾನು ಪೇಪರ್ ನೋಡಿದೆ, ವಿಜಯ ಕರ್ನಾಟಕನ ಯಾವುದೊಂದು ಪೇಪರಲ್ಲಿ ಕೊನೆಯ ಪುಟದಲ್ಲಿ ಸಂಕ್ರಾಂತಿಗೆ ಡಿಸ್ಕೌಂಟ್ ಆಫರ್ಸ್ ಇದೆ, ಎಲ್ಲ ಡಿಸ್ಕೌಂಟ್ಸ್ ಇದೆ, ಫುಲ್ ಪೇಜ್ ಡಿಸ್ಕೌಂಟ್, 50% ಡಿಸ್ಕೌಂಟ್, 15% ಡಿಸ್ಕೌಂಟ್, ಫುಲ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ. ಇವತ್ತು ಆಫರ್ ಇದೆ ಅಂತ ಹೋದ್ವಿ, ಬೇಡವಾದ ಇನ್ನೊಂದು 10 ವಸ್ತುವನ್ನು ತಂದಾಕಿದ್ವಿ, ಯಾಕೆಂದರೆ ಆಫರಲ್ಲಿ ಸಿಕ್ತು ಅಂತ. ಅದರಿಂದ ಕೆಲವರ ಸಂತೋಷ ವಸ್ತುಗಳಲ್ಲಿದೆ. ಇನ್ನು ಕೆಲವರ ಸಂತೋಷ ನಾನು ಏನು ಮಾಡ್ತೀನೋ ಅದರಲ್ಲಿದೆ. ಏನಾದರೂ ಮಾಡ್ತಾ ಇರಬೇಕು, ಸುಮ್ಮನೆ ಇರೋಕ್ಕಾಗೋದಿಲ್ಲ. ಒಂದು ಸರಿ ಗಿಡ ನಡ್ತಾರೆ, ಮತ್ತೆ ಕಿತ್ತಾಕ್ತಾರೆ, ಇನ್ನೊಂದು ಕಡೆ ಹೋಗಿ ನಡ್ತಾರೆ, ಮತ್ತೆ ಕಿತ್ತಾಕ್ತಾರೆ. ಏನಾದ್ರು ಮಾಡ್ತಾ ಇರಬೇಕು. ಮನೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ಗೋಡೆ ಕಟ್ಟಿದ್ರು, ಅದನ್ನು ಕೆಡವಿದ್ರು, ಅದಕ್ಕೊಂದು ಟೈಲ್ಸ್ ಹಾಕಿದ್ರು, ಮತ್ತೆ ಕೆಡವಿದ್ರು, ಒಂದು ಮಾರ್ಬಲ್ ಹಾಕಿದ್ರು, ತೆಗೆದ್ರು, ಮತ್ತೊಂದು ಗ್ರಾನೈಟ್ ಕುಡಿಸಿದ್ರು, ತೆಗೆದ್ರು. ಏನಾದರೂ ಮಾಡ್ತಾ ಇರಬೇಕು. ಅವರ ಸಂತೋಷ ಏನಾದರೂ ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ರೆ ನಿದ್ದೆ ಬರುತ್ತೆ, ಸುಮ್ಮನೆ ಕೂತ್ರೆ ಬೇಜಾರಾಗುತ್ತೆ. ಆದ್ದರಿಂದ ಏನಾದರೂ ಮಾಡೋದು, ಏನಾದರೂ ಮಾಡ್ತಾ ಇರಬೇಕು. ಕೆಲವರ ಸಂತೋಷ ಏನಾದರೂ ಮಾಡುವುದರಲ್ಲಿದೆ, ಏನಾದರೂ ಮಾಡ್ತಾ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ಒಂದು ಸಂತೋಷ ಕೆಲವರದ್ದು. ಮೂರನೇದು ಸಂತೋಷ ಅಂದರೆ ನಾನು ಬೇರೆಯವ್ರ ಥರ ಇರಬೇಕು. ನನ್ನ ಸಂತೋಷ ಏನಂದರೆ ನಾನು ಬೇರೆಯವ್ರ ಥರ ಇರಬೇಕು ಅಷ್ಟೇ. ಬೇರೆಯವ್ರ ಹತ್ರ ದುಡ್ಡಿದೆ, ಏನೋ ತರ್ತಾರೆ, ಅದರಿಂದ ನಾನು ಬೇರೆಯವ್ರ ಥರ, ನನ್ನ ಪಕ್ಕದ ಮನೆಯವ್ರ ಥರ ಇರಬೇಕು. ನನಗೆ ಬೇಕು ಅಂತಲ್ಲ, ಬೇರೆಯವ್ರ ಥರ ಇರಬೇಕು. ಒಬ್ಬರು ಸೂಟು ಬೂಟು ಹಾಕೊಂಡು ಹೋದರೆ ನಾನು ಸೂಟು ಬೂಟು ಹಾಕೊಂಡು ಹೋಗ್ಬೇಕು. ಒಬ್ಬರು ಯಾರೋ ಒಂದು ಚಿನ್ನದ ಸರ ತಂದರೆ ನಾನು ಒಂದು ಚಿನ್ನದ ಸರ ತರಬೇಕು. ಒಬ್ಬರು ಡಬಲ್ ಡೋರ್ ಫ್ರಿಡ್ಜ್ ತಂದರೆ ನನ್ನ ಮನೇಲಿ ಬೇಡದೆ ಹೋದರೂ, ನಾನು ಇರೋದು ಒಬ್ಬಳೇ ಆದರೂ ಒಂದು ಡಬಲ್ ಡೋರ್ ಫ್ರಿಡ್ಜ್ ಬೇಕು. ಯಾಕೆ? ಬೇರೆಯವರು ತಂದಿದ್ದಾರೆ. ಹಾಗೆ ನಾನು ಬೇರೆಯವರ ಥರ ಇರಬೇಕು ಅನ್ನುವಂತಹ ವಿಷಯದಲ್ಲಿ ಕೆಲವರು ಸಂತೋಷ ಪಡ್ತಾರೆ. ಅವರ ಸಂತೋಷ ಇರುವುದೇ ನಾನು ಕೈಲಾದಷ್ಟು ನನ್ನ ಪ್ರಯತ್ನ ಪಟ್ಟು ಬೇರೆಯವರಂತೆ ಜೀವಿಸಲು ನಾನು ಪ್ರಯತ್ನಿಸಬೇಕಂತ. ಇನ್ನು ಕೆಲವರಿಗೆ ಸಂತೋಷ ಅಂದರೆ ಪ್ರಾಬ್ಲಮ್ ಇರಬಾರ್ದು ಜೀವನದಲ್ಲಿ. ಪ್ರಾಬ್ಲಮ್ ಇದ್ದರೆ ಸಂತೋಷ ಇರೋದಿಲ್ಲ. ಆದ್ದರಿಂದ ಪ್ರಾಬ್ಲಮ್ಲೆಸ್ ಲೈಫ್, ತೊಂದರೆಗಳಿಲ್ಲದ ಜೀವನ, ಆಗ ಸಂತೋಷ ಅಂತ. ಆದ್ದರಿಂದ ಎಷ್ಟು ತೊಂದರೆಗಳಿದೆ ಅದನ್ನೆಲ್ಲ ನಿವಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ, ಅವರ ಇಡೀ ಜೀವನ ಅದರಲ್ಲೇ ಹೋಗುತ್ತೆ. ಇನ್ನು ಕೆಲವರಿಗೆ ಸಂತೋಷ ಅಂದರೆ ಗ್ಯಾಜೆಟ್ಗಳನ್ನು ಬಳಸೋದು ಅಲ್ವಾ? ಎಷ್ಟು ಆಗುತ್ತೆ ಅಷ್ಟು ಹೊತ್ತು ನಮ್ಮ ಮೊಬೈಲಲ್ಲಿ, ಟಿ ವಿಯಲ್ಲಿ ಕಳೆಯುವಂಥದ್ದು ಗ್ಯಾಜೆಟ್ಸ್ಗಳು. ಎಷ್ಟು ಗಂಟೆ ನಾವು ಇವತ್ತು ಮೊಬೈಲಲ್ಲಿ ಕಳಿತೀವಿ. ಸಂತೋಷ ಅಂದರೆ ರೀಲ್ಸ್ ನೋಡೋದು, ರೀಲ್ಸ್ ನೋಡ್ತಾ ಇರೋದು ಸಂತೋಷ. ಅದು ಯಾರ್ಯಾರ ಬಗ್ಗೆ ಯಾರ್ಯಾರ್ದು ಪ್ರಾಬ್ಲಮ್ ನೋಡೋದು, ಯಾರ್ಯಾರು ಏನೋ ಮಾಡಿರೋದನ್ನು ನೋಡೋದು. ಇದರ ಮಧ್ಯದಲ್ಲಿ
ನಾವು ಸಂತೋಷವಾಗಿದ್ದೀವಿ ಅನ್ಕೋತೀವಿ. ಒಂದು ಏನಾದರೂ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆಯಿತು, ಟೆನ್ಷನ್. ಈಗ ಎಲ್ಲಿ ಚಾರ್ಜ್ ಮಾಡೋಕ್ಕಾಗಲ್ವೋ, ನೆಟ್ವರ್ಕ್ ಏನೋ ಸಿಗಲಿಲ್ಲ, ಟೆನ್ಷನ್. ಮೊಬೈಲ್ ಏನೋ ಯಾವುದೋ ಕಾರಣಕ್ಕೆ ಸ್ವಿಚ್ ಆಫ್ ಆಯಿತು, ಟೆನ್ಷನ್. ಕೆಲವರಿಗೆ ಸಂತೋಷ ಇರುವುದು ಈ ಗ್ಯಾಜೆಟ್ಸ್ಗಳಲ್ಲಿ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿ, ಈ 5 ಬೇರೆ ಬೇರೆ ವಿಷಯಗಳಲ್ಲಿ ಸಂತೋಷ ಪಡುವಂಥ ಜನರಿರುವಾಗ ನನ್ನ ಪ್ರಶ್ನೆ ನಿಮಗೆ, ನಿಮ್ಮ ಸಂತೋಷ ಎಲ್ಲಿದೆ? ಯಾವುದರಲ್ಲಿ ಸಂತೋಷ ಪಡ್ತೀರಿ? ಯಾವಾಗ ನೀವು ನಿಜವಾಗಿ ಸಂತೋಷವಾಗಿರ್ತೀರಿ? ನಾನು ಹೇಳಿದ ಈ 5 ವಿಷಯಗಳು ಸಂತೋಷವನ್ನು ಕೊಡುತ್ತೆ, ತಪ್ಪಿಲ್ಲ, ಇವು ಬೇಕು. ಆದರೆ ಆ ಸಂತೋಷ ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ನಾನು ಹೇಳಿದೆ, ಟಿ ವಿ ತಂದಿದ್ರಿ, ಮೊದಲನೇ ದಿನ ಇದ್ದಂಥ ಸಂತೋಷ ಇವತ್ತಿಲ್ಲ. ಮೊಬೈಲ್ ತಗೊಂಡ್ರಿ, ಎಲ್ಲ ಡಿಸ್ಕಸ್ ಮಾಡಿ ಅವರನ್ನು ಇವರನ್ನು ಕೇಳಿ 20 ಜನನ ಕೇಳಿ ಒಂದು ಮೊಬೈಲನ್ನು ತಗೊಂಡ್ರಿ. 1 ತಿಂಗಳಲ್ಲಿ ಮೊಬೈಲ್ ಮೇಲಿದ್ದ ಆಸೆ ಕಡಿಮೆ ಆಯಿತು. ಈಗ ಇನ್ನೊಂದು ತಗೊಂಡಿದ್ರೆ ಒಳ್ಳೇದಿತ್ತು, ಇನ್ನೂ ಒಳ್ಳೆಯ ಮೊಬೈಲ್ ತಗೋಬೋದಿತ್ತು ಅನ್ನುವಂಥ ಯೋಚನೆ. ಬೇರೆಯವರಂತ ಜೀವಿಸಬೇಕು ಅಂತ ನಾವು ಇದು ಮಾಡ್ತೀವಿ, ಬೇರೆಯವರು ಬೆಳೀತಾನೆ ಹೋಗ್ತಾರೆ, ಅವ್ರ ಜೊತೆ ನಮಗೆ ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ. ಆಗ ಮತ್ತೆ ಸಂತೋಷ ಕಡಿಮೆ ಆಗುತ್ತೆ. ಹಾಗಾದರೆ ನನ್ನ ಸಂತೋಷ ಎಲ್ಲಿದೆ? ನನ್ನ ಸಂತೋಷ ಎಲ್ಲಿದೆ? ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಯೇಸುವೇ ನಮ್ಮ ಭುಜಬಲ. ಯೋಹನನ ಶುಭ ಸಂದೇಶ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನನ್ನ ಆನಂದ ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂತ, ಇದು ಪ್ರಭು ಯೇಸು ಕ್ರಿಸ್ತರು ಬಯಸುವಂಥದ್ದು. ಪ್ರಭು ಯೇಸು ಕ್ರಿಸ್ತರು ಬಯಸುವಂತಹ ಆನಂದ ಏನು ಅಂದರೆ, ಅವರ ಆನಂದ ನನ್ನಲ್ಲಿರಬೇಕು. ಅದು ಮಾತ್ರ ನನ್ನನ್ನು ಸಂತೋಷವಾಗಿ ಇಟ್ಕೊಳ್ಬೋದು. ಯಾವಾಗಲೂ ನಾನು ಸಂತೋಷವಾಗಿರಬೇಕು. ಆದರೆ ಒಬ್ಬ ಕ್ರೈಸ್ತನಾಗಿ ಸಂತೋಷವಾಗಿರಬೇಕಾದ್ರೆ ಯೇಸುವಿನ ಆನಂದ ನನ್ನಲ್ಲಿ ತುಂಬಿ ತುಳುಕಬೇಕು. ವಸ್ತುಗಳಲ್ಲ, ಗ್ಯಾಜೆಟ್ಗಳಲ್ಲ, ಬೇರೆಯವರ ಜೀವನ ಅಲ್ಲ, ಇನ್ಯಾವುದೋ ಒಂದು ವಸ್ತು ಅಲ್ಲ. ಯೇಸುವಿನ ಆ ಆನಂದ ನನ್ನಲ್ಲಿ ಉಕ್ಕಿ ಹರಿದಾಗ ಮಾತ್ರ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಶಾಶ್ವತವಾಗಿ ದೀರ್ಘಕಾಲಕ್ಕೆ ನಾನು ಆನಂದವಾಗಿ ನಾನು ಬಾಳುವುದು ಸಾಧ್ಯವಾಗುತ್ತದೆ. ಮತ್ತು ಯಾವೊಬ್ಬರು ಸಂತರು ಹೇಳಿದಂಥ ಮಾತು, ಸ್ಯಾಡ್ ಪೀಪಲ್ ಆರ್ ಬ್ಯಾಡ್ ಪೀಪಲ್. ಹೂ ಆರ್ ಬ್ಯಾಡ್ ಪೀಪಲ್? ಹೂ ಆರ್ ಬ್ಯಾಡ್ ಪೀಪಲ್? ಸ್ಯಾಡ್ ಪೀಪಲ್ ಆರ್ ಬ್ಯಾಡ್ ಪೀಪಲ್. ದುಃಖಿತರು ಕೆಟ್ಟ ವ್ಯಕ್ತಿಗಳು. ದೇ ಆರ್ ವರ್ಸ್ ದೆನ್ ದ ಡೆವಿಲ್ ಅಂತಾರೆ. ಸ್ಯಾಡ್ ಪೀಪಲ್ ಆರ್ ಬ್ಯಾಡ್ ಪೀಪಲ್ ಅಂಡ್ ದೇ ಆರ್ ವರ್ಸ್ ದೆನ್ ದ ಡೆವಿಲ್. ಸೈತಾನನಿಗಿಂತ ಕೆಟ್ಟವರು. ಪ್ರಭು ಯೇಸು ಕ್ರಿಸ್ತರ ಆನಂದ ನಮ್ಮಲ್ಲಿ ಉಕ್ಕಿ ಹರಿಯುತ್ತಿರುವಾಗ ನಾವು ಖಂಡಿತವಾಗಿಯೂ ಪ್ರೀತಿಯ ಸಹೋದರ ಸಹೋದರಿಯರೇ ಕೆಟ್ಟವರಾಗಿರಲು ಸಾಧ್ಯವಿಲ್ಲ. ನಾವು ಪ್ರಭು ಯೇಸು ಕ್ರಿಸ್ತರ ಆನಂದದಿಂದ ತುಂಬಿ ತುಳುಕಬೇಕು ಎಂಬುದೇ ಪ್ರಭು ಯೇಸು ಕ್ರಿಸ್ತರ ಇಂಗಿತ. ಯೋಹನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಪ್ರಭು ಯೇಸು ಕ್ರಿಸ್ತರು ಬಂದಿರುವುದು ನಮಗೆ ಜೀವ ನೀಡಲು, ಆನಂದವನ್ನು ನೀಡಲು, ಸಂತೋಷವನ್ನು ನೀಡಲು. ನಾನು ಹೇಳಿದೆ, ನಾವು ಯಾವಾಗಲೂ ಸಂತೋಷವಾಗಿರಬೇಕು, ಜೀವಂತ ವ್ಯಕ್ತಿಗಳಾಗಿರಬೇಕು. ವಿ ಆರ್ ನಾಟ್ ಕಾಲ್ಡ್ ಟು ಎಕ್ಸಿಸ್ಟ್, ವಿ ಆರ್ ಕಾಲ್ಡ್ ಟು ಲೀವ್. ಎಕ್ಸಿಸ್ಟಿಂಗ್ ನಾಯಿನೂ ಇರುತ್ತೆ, ಪ್ರಾಣಿಗಳು ಇದ್ದಾವೆ, ಪಕ್ಷಿಗಳು ಇದೆ, ಮರಗಳು ಇವೆ. ಅದು ಇರುವುದಕ್ಕಾಗಿ ಇರುವುದಲ್ಲ, ಜೀವನ ಮಾಡುವುದಕ್ಕಾಗಿ. ಜಸ್ಟ್ ಎಕ್ಸಿಸ್ಟಿಂಗ್, ನಾಟ್ ಎಕ್ಸಿಸ್ಟಿಂಗ್, ಲಿವಿಂಗ್. ವಿ ಆರ್ ಕಾಲ್ಡ್ ಟು ಲಿವ್ ಆ್ಯಂಡ್ ದಟ್ ಲೈಫ್ ಕಮ್ಸ್ ಫ್ರಮ್ ಜೀಸಸ್. ನಾವು ಬದುಕಲು ಕರೆ ಪಡೆದವರು. ಆ ಬದುಕು ಬರುವಂಥದ್ದು, ಆ ಜೀವ ಬರುವಂಥದ್ದು ಪ್ರಭು ಯೇಸು ಕ್ರಿಸ್ತನಿಂದ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಯಾವ ವಸ್ತುವು ನನಗೆ ಜೀವ ನೀಡುವುದಿಲ್ಲ. ಯಾವ ವಸ್ತು ನನಗೆ ಸಂತೋಷ ಕೊಟ್ಟರೂ ಅದು ಸ್ವಲ್ಪ ಹೊತ್ತಿಗೆ ಮಾತ್ರ. ಹೋಟೆಲಿಗೆ ಹೋಗ್ತೀರಾ, ಏನೋ ಒಂದು ಆರ್ಡ್ರ್ ಮಾಡಿ ತಿಂತೀರಾ, ಎಷ್ಟೊತ್ತು ಸಂತೋಷವಾಗಿರ್ತೀರಾ? ತುಂಬ ಚೆನ್ನಾಗಿತ್ತು, ಪಿಜ್ಜಾನೋ ಬಿರಿಯಾನಿನೋ ಏನೋ ತಿಂದ್ರಿ, ಎಷ್ಟೊತ್ತು ಚೆನ್ನಾಗಿರ್ತೀರಾ, ಸಂತೋಷವಾಗಿರ್ತೀರಾ? ಅರ್ಧ ಗಂಟೆ, 1 ಗಂಟೆ, ಒಂದು ಸೀರಿಯಲ್ ನೋಡ್ತೀರಿ. ಈಗೆಲ್ಲ ಬಿಗ್ ಬಾಸ್ ನೋಡ್ತಾ ಇರಬೇಕಲ್ವಾ? ಎಷ್ಟು ಜನ ಬಿಗ್ ಬಾಸ್ ನೋಡ್ತೀರಾ? ಕೈ ಮೇಲೆ ಹಾಕಿ. ಯಾರು ನೋಡಲ್ವ ಬಿಗ್ ಬಾಸ್? ನೋಡ್ತೀರಾ ಅಲ್ವ? ಎಷ್ಟೊತ್ತು ಸಂತೋಷವಾಗಿರ್ತೀರಾ? 1 ಗಂಟೆ ಪ್ರೋಗ್ರಾಮ್ ಆಯಿತು, ಮುಗೀತು. ಇಲ್ಲ, ಕೆಲವರು ತುಂಬ ಹೊತ್ತು ಅದರಲ್ಲೇ ಕಳೀತಿರ್ತಾರೆ. ಆದರೆ ಜಾಸ್ತಿ ಹೊತ್ತು ಅದು ನಿಮ್ಮನ್ನು ಸಂತೋಷವಾಗಿಡಲು ಸಾಧ್ಯವಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಮುಗಿದೋಗುತ್ತೆ, ಆಯಿತು. ಆಮೇಲೆ
ಮತ್ತೆ ಮತ್ತೆ ಬೇರೆ ಏನಾದರೂ ಹುಡುಕಬೇಕು. ಹಾಗೆ ಯಾವುದೇ ವಸ್ತು ಆಗಲಿ, ಈ ಜಗತ್ತಿನ ಯಾವುದೇ ಅಂಶ ಆಗಲಿ ನಮ್ಮನ್ನು ಜಾಸ್ತಿ ದಿನ ಸಂತೋಷವಾಗಿಡಲು ಸಾಧ್ಯವಿಲ್ಲ. ಕೀರ್ತನೆ 16 ಕೀರ್ತನೆ 16ರಲ್ಲಿ ನಾವು ಓದ್ತೀವಿ. 16:11 ಬೈಬಲ್ ಇದ್ದರೆ ಓದಿ ನೀವು. 16:11 ತೋರ್ಪಡಿಸುವ ನನಗೆ ಅಮರ ಜೀವ ಮಾರ್ಗವನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು. ನಿನ್ನ ಸನ್ನಿಧಿ ಕೊಡುವುದು ನನಗೆ ಪರಮಾನಂದವನು. ಯಾವಾಗ ನಾವು ದೇವರ ಸನ್ನಿಧಿಗೆ ಬರ್ತೀವಿ, ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ಕಳಿತೀವಿ, ಏನೋ ಒಂದು ರೀತಿಯ ಸಂತೋಷ. ಕೆಲವರು ಹೇಳೋದುಂಟು, ನಾನು ಮೊಬೈಲಲ್ಲಿ ಟೈಮ್ ಕಳಿಬೇಕಾದ್ರೆ ಸಂತೋಷವಾಗಿರ್ತೀನಿ ಫಾದರ್. ಇವತ್ತಿನ ಮಕ್ಕಳಿಗಾಗೆ ಸ್ವಲ್ಪ ಮೊಬೈಲ್ ತೆಗಿರಿ, ಮಕ್ಕಳಿಂದ ಮೊಬೈಲ್ ತೆಗಿರಿ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಮೊಬೈಲ್ ನನ್ನ ಜೊತೆ ಇದ್ದರೆ, ಕೈಯಲ್ಲಿದ್ದರೆ ಸಂತೋಷವಾಗಿರ್ತೀನಿ. ಅದೇ ಇಲ್ಲಿ ಬಂದು ದೇವಾಲಯದಲ್ಲಿ ಕೂತಾಗ ನನಗೆ ನಿದ್ದೆ ಬರುತ್ತೆ. ಏನು ಮಾಡೋದು ಫಾದರ್? ಆದ್ದರಿಂದ ನಾನು ಮೊಬೈಲ್ ಜೊತೆ ಇರಲು ಪ್ರಯತ್ನ ಪಡ್ತೀನಿ. ದೇವಾಲಯದಲ್ಲಿ ಇದ್ದಾಗಲೂ ಹಲವಾರು ಜನ ಮೊಬೈಲಲ್ಲಿ ಸಮಯವನ್ನು ಕಳೀತಾರೆ. 1 ನಿಮಿಷ ಮೊಬೈಲನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ. 1 ನಿಮಿಷ ಮೊಬೈಲನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಇದು ನಮ್ಮ ಜೇಬಿನಲ್ಲಿರುವಂತಹ ಸೈತಾನ. ಮೊಬೈಲ್ ನಮ್ಮ ಜೇಬಿನಲ್ಲಿರುವಂತಹ ಸೈತಾನ. ಅದಕ್ಕೆ ಮೊಬೈಲನ್ನು ಸ್ವಲ್ಪ ದೂರವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನಿಜವಾದ ಸಂತೋಷ ಕೀರ್ತನೆ ಹೇಳುವ ಹಾಗೆ ನಮಗೆ ಸಿಗುವುದು ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಆ ಒಂದು ನಿಜವಾದ ಸಂತೋಷ ನಮಗೆ ಸಿಗುತ್ತೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಅವರ ಸನ್ನಿಧಿಯಲ್ಲಿ ಸಂತೋಷವನ್ನು ಪಡಲು ನಾವು ಪ್ರಯತ್ನಿಸೋಣ.